ಶಿವಮೊಗ್ಗದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಹರ್ಷ ಎಂಬಾತನನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆಗೈದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕದ್ರಿ ದ್ವಾರದ ಬಳಿ ಬೃಹತ್ ಪ್ರತಿಭಟನೆ ಇಂದು ನಡೆಯಿತು. ಪ್ರತಿಭಟನಾ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಕುತ್ತಾರ್ ಸಹಿತ ಪ್ರಮುಖರಾದಂತಹ ದೇವಿ ಪ್ರಸಾದ್ ಶೆಟ್ಟಿ, ಭುಜಂಗ ಕುಲಾಲ್, ಮೋಹನ್ ಮೆಂಡನ್, ರವೀಂದ್ರನಾಥ್, ಹರೀಶ್ ಕುಮಾರ್ ಶೇಟ್ ಮೊದಲಾದವರು ಪಾಲ್ಗೊಂಡಿದ್ದರು. ಈ ಸಂದರ್ಭ ದುಷ್ಕರ್ಮಿಗಳ ಕಿಡಿಗೇಡಿ ಕೃತ್ಯಕ್ಕೆ ಸಂಘಟನೆಯ ಪ್ರಮುಖರು ವಾಗ್ದಾಳಿ ನಡೆಸಿದರು. ಕಾರ್ಯಕರ್ತನ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳುತ್ತೇವೆ, ಹರ್ಷನ ಹತ್ಯೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಎನ್ಕೌಂಟರ್ ಮಾಡಬೇಕು ಅಂತ ಪುನೀತ್ ಅತ್ತಾವರ್ ಆಗ್ರಹಿಸಿದರು. ವಿಶ್ವ ಹಿಂದೂ ಪರಿಷತ್ ಅಪರಾಧಿಗಳು ಬರಬಾರದು ಅನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾರೆ. ಹಿಂದೂ ಸಂಘಟನೆ ಬಜರಂಗ ದಳ ಕಾರ್ಯಕರ್ತರು ಪ್ರತಿಕಾರವನ್ನು ಮಾಡಿಯೇ ಮಾಡ್ತಾರೆ. ವರ್ಷಗಳು ಕಳೆಯಬಹುದು, ದಿನಗಳು ಕಳೆಯಬಹುದು, ವಾರಗಳು ಕಳೆಯಬಹುದು, ಆದರೆ ಪ್ರತಿಕಾರ ಶತಸಿದ್ಧ. ಬಜರಂಗ ದಳದ ಕಾರ್ಯಕರ್ತ ಏನು ಹರ್ಷನ ಬಲಿದಾನ ಆಗಿದೆ, ಆ ಬಲಿದಾನವನ್ನು ನಾವು ಯಾವತ್ತೂ ವ್ಯರ್ಥ ಆಗಲಿಕ್ಕೆ ಬಿಡುವುದಿಲ್ಲ. ಅದರ ಜೊತೆ ಕೊನೆಯದಾಗಿ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಿದೆ. ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದದೇ ಈ ಬಜರಂಗ ದಳದ ಕಾರ್ಯಕರ್ತರ ಬಲಿದಾನದಿಂದ. ಇವತ್ತು ನಿಮ್ಮ ಹೇಳಿಕೆ ಕೊಟ್ಟದ್ದು ಸಾಕು, ನಿಮ್ಮ ಸಾಂತ್ವನಗಳು ಸಾಕು, ನಮಗೆ ಬೇಕಾಗಿದ್ದಿಷ್ಟೇ. ಇವತ್ತು ಯಾರು ಹರ್ಷನನ್ನು ಹತ್ಯೆ ಮಾಡಿದಾರ ಆ ಹತ್ಯೆ ಆರೋಪಿಗಳನ್ನು ಎನ್ಕೌಂಟರ್ ಮಾಡಬೇಕು. ಆ ಎನ್ಕೌಂಟರ್ ಮೂಲಕ ಇವತ್ತು ಹತ್ಯೆಗೀಡಾದ ಹರ್ಷನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ಆ ಭಾವನೆ ನಮ್ಮದು. ಅದಕ್ಕಾಗಿ ಸರ್ಕಾರವನ್ನು ಮತ್ತೊಮ್ಮೆ ಆಗ್ರಹ ಮಾಡ್ತಿದ್ದೇವೆ. ಆ ಹತ್ಯೆಯಲ್ಲಿ ಯಾರು ಭಾಗಿಯಾಗಿದ್ದಾರ ಅವರನ್ನು ಎನ್ಕೌಂಟರ್ ಮಾಡುವ ಮೂಲಕ ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಬರುವಾಗೆ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನ ಸಂಭ್ರಮಿಸುವಂತಹ, ವಿಜೃಂಭಿಸುವಂತಹ ಒಂದು ಮಾನಸಿಕತೆ ನಮ್ಮ ಸಮಾಜದಲ್ಲಿ ಇದೆ. ಅವರ ಕೊಲೆಯ ನಂತರ ಸಂಭ್ರಮದ ಆಚರಣೆ, ಇದನ್ನು ನಮ್ಮ ಹಿಂದೂ ಸಮಾಜ ಯಾವತ್ತೂ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರಿಕೆಯ ಕರಗಟ್ಟೆಯನ್ನ ನಮ್ಮ ಸಂಘಟನೆಗಳು ಇವತ್ತು ಹೇಳಿದ್ದೇವೆ. ಯಾವತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಸಮಾಜ ವಿರೋಧಿ ಶಕ್ತಿಗಳನ್ನ ಮಾಡ್ತಾ ಇಲ್ಲ, ಯಾವ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಗೋಹತ್ಯೆ ವಿರುದ್ಧವಾಗಿ, ಮತಾಂತರದ ವಿರುದ್ಧವಾಗಿ, ಅಥವಾ ಈ ರೀತಿಯ ದಂಧೆಗಳು, ಡ್ರಗ್ಗಿನ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡಿ ಇಲಾಖೆಯ ಜೊತೆ ಸಹಕಾರ ಹಸ್ತವನ್ನ ನೀಡ್ತಾ ಇದ್ರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಸುಯೋಗ್ಯವಾದಂತಹ ರಕ್ಷಣೆ ಸಿಗ್ತಾ ಇಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಹಿಂದೂ ಹರ್ಷನಿಗಾದಂತಹ ತೊಂದರೆ ಬಾಕಿ ಕಡೆ ಆಗಲಿಕ್ಕೆ ಇಲ್ಲ ಎನ್ನುವುದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.